ಜನಸಾಮಾನ್ಯರಿಗೆ ಕಾನೂನಿನ ಪಾಠ ಮಾಡಬೇಕಾಗಿದ್ದ ಗ್ರಾಮ ಪಂಚಾಯತ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಜನರ ತೆರಿಗೆ ಹಣ ಸುಮಾರು 2.5 ಲಕ್ಷ ರೂಪಾಯಿ ವ್ಯಯ ಮಾಡಿ ಹೆದ್ದಾರಿ ಇಲಾಖೆ ಸರ್ವಿಸ್ ರಸ್ತೆಗಾಗಿ ಕಾದಿರಿಸಿದ ಸ್ಥಳದಲ್ಲಿ ಕಟ್ಟಡವೊಂದನ್ನು ನಿರ್ಮಿಸಿದ್ದು ಇದೀಗ ಹೆದ್ದಾರಿ ಇಲಾಖೆ ಆ ಕಟ್ಟಡವನ್ನು ತೆರವುಗೊಳಿಸುವ ಮೂಲಕ ಜನರ ತೆರಿಗೆ ಹಣ ಮಣ್ಣು ಪಾಲದಂತಾಗಿದೆ। ಈ ಬಗ್ಗೆ ಮಾತನಾಡಿದ ಗ್ರಾಮಸ್ಥ ಸಿರಾಜ್ ಉಚ್ಚಿಲ, ಹೆದ್ದಾರಿ ಅಂಚಿನಲ್ಲಿದ್ದು ಇಂದೋ ನಾಳೆಯೋ ಇಲಾಖೆ ವಶಪಡಿಸಿಕೊಳ್ಳುತ್ತೆ ಎಂಬ ಮಾಹಿತಿ ಇದ್ರೂ ಕೂಡ ಯಾರದ್ದೋ ಹಣ ಎಲ್ಲವನ್ನ ಜಾತ್ರೆಗೆಂಬಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಲ ಸದಸ್ಯರ ತಾಳಕ್ಕೆ ಕುಣಿದು 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಡವನ್ನು ನಿರ್ಮಿಸಿ 4 ತಿಂಗಳು ಕಳೆದಿವೆ। ಆ ಕಟ್ಟಡವನ್ನು ಉಪಯೋಗಿಸುವುದಕ್ಕೂ ಮುನ್ನವೇ ಹೆದ್ದಾರಿ ಇಲಾಖೆ ಕಾನೂನುಬದ್ಧವಾಗಿ ವಶಪಡಿಸಿಕೊಂಡು ತೆರವು ನಡೆಸುವ ಮೂಲಕ ಜನರ ತೆರಿಗೆ ಹಣ ಪೋಲಾಗಿದೆ। ಗ್ರಾಮ ಪಂಚಾಯತ್ ಅಧಿಕಾರಿಯ ಬೇಜವಾಬ್ದಾರಿಯಿಂದ ಮಣ್ಣು ಪಾಲಾದ ಈ ಹಣವನ್ನ ಭರಿಸಬೇಕಾದವರು ಯಾರು? ಈ ಬಗ್ಗೆ ಮೇಲಾಧಿಕಾರಿಗಳು ತಕ್ಷಣವೇ ಜನಸಾಮಾನ್ಯರಿಗೆ ಮಾಹಿತಿ ನೀಡುವಂತೆ ಒತ್ತಾಯಿಸಿದ್ದಾರೆ। ಪಂಚಾಯತ್ ಪಿಡಿಒ ಅಧಿಕಾರಿಗೆ ಗೊತ್ತಿದ್ದು ಅಲ್ಲಿ ಒಂದು ಮೀನು ಮಾರುಕಟ್ಟೆಯನ್ನು ಮಾಡಿದ್ದಾರೆ, ಆದರೂ ಅದರಿಂದ 1 ರೂಪಾಯಿ ಪ್ರಯೋಜನ ಆಗಲಿಲ್ಲ, ಯಾರು ಬಂದು ಅಲ್ಲಿ ಮೀನು ಮಾರ್ತಾ ಇಲ್ಲ। ಅದು ಗೊತ್ತಿದ್ದು ಇವರು 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾರ ಹಣ ಅಂತ ಇವರು ಖರ್ಚು ಮಾಡ್ತಾ ಇದ್ದಾರೆ। ಇದನ್ನು ಸಾರ್ವಜನಿಕರು ಕೇಳುವವರು ಯಾರು ಇಲ್ಲೋ ಪಂಚಾಯತ್ ಅಧಿಕಾರಿಗಳಿಗೆ। ಒಂದು ಗೂಡಂಗಡಿ ಇಟ್ಟರಲ್ಲಿ ಮಾರನೇ ದಿನ ಬಂದು ನೀವು ತೆಗಿಬೇಕು, ಇದು ಪಂಚಾಯತ್ಗೆ ಒಳಪಟ್ಟ ಜಾಗ, ಅದು ಇದು ಅಂತ ಮಾತಾಡ್ತಾರೆ। ಇದು ಅವರಿಗೆ ಗೊತ್ತಿಲ್ವಾ? ಇಂಥ ಹೈವೇ ಜಾಗವನ್ನು ಇವರು ಯಾವ ರೀತಿಯಲ್ಲಿ ಇದು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ? ಇಲ್ಲಿ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾಕೆ ಮಾಡಿದ್ದಾರೆ? ಈಗ ಏನಾಯಿತು? ಈಗ ರಾಷ್ಟ್ರೀಯ ಹೆದ್ದಾರಿಯವರು ಬಂದು ಅದನ್ನು ತೆಗೆದಿದ್ದಾರೆ। ಇದನ್ನು ಕೇಳುವವರು ಯಾರು? ಈಗ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿದಾರಲ್ಲ, ಇದು ಯಾರ ತಲೆಗೆ ಹಾಕ್ತಾರೆ? ಇಲ್ಲಿ ಒಂದು ಬೇಕಾದಂಥ ವ್ಯವಸ್ಥೆ ಇಲ್ಲ, ಯಾವುದು ಬೇಕು, ಒಂದು ಸ್ಟ್ರೀಟ್ ಲೈಟ್ ಹಾಕಬೇಕಾದ್ರೂ 10 ಸತಿ ಪಂಚಾಯತ್ಗೆ ಹೋಗ್ಬೇಕು, ಅವ್ರ ಹತ್ರ ದೊಡ್ಡ ಮಾತಾಡ್ತಾರೆ ಪಿ ಡಿ ಅಧಿಕಾರಿ। ಇದು ಅವ್ರಿಗೆ ಗೊತ್ತಿಲ್ವಾ? ಪಂಚಾಯತ್ ಇದು ಒಳಪಟ್ಟಿದ್ದು ಇಲ್ಲ, ಇದು ರಾಷ್ಟ್ರೀಯ ಹೆದ್ದಾರಿದು ಜಾಗ ಅಂತ। ಈ ಬಗ್ಗೆ ಉತ್ತರಿಸಿದ ಉಚ್ಚಿಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಮೀನು ಮಾರುಕಟ್ಟೆಗಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದು ಹೌದು, ಅನುಮತಿಗಾಗಿ ಹೆದ್ದಾರಿ ಇಲಾಖೆಗೆ ಬರೆಯಲಾಗಿದೆ। ಈ ಕಟ್ಟಡದ ಬಿಲ್ ಪಾವತಿಯಾಗಿಲ್ಲ, ಮುಂದಿನ ಗ್ರಾಮ ಪಂಚಾಯತ್ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ। ಒಂದು ನಮಗೆ ಕಂಪ್ಲೇಂಟ್ ಬಂದಿದ್ದು 2-3 ತಿಂಗಳ ಹಿಂದೆ, ಹಾಗಾಗಿ ನಾವು ಟೆಂಪರರಿ ಆಗಿ ಶೀಟ್ ಹಾಕಿದ್ದಷ್ಟೇ। ಅದಕ್ಕೋಸ್ಕರ NHಗೆ ನಾವು 2 ತಿಂಗಳ ಹಿಂದೆ ಕಳಿಸಿ ಕೊಟ್ಟಿದ್ದೇವೆ। 3 ತಿಂಗಳು ಜಾಸ್ತಿ NHಗೆ ಅಪ್ಲೈ ಮಾಡಿತ್ತು, ಅವ್ರು ಕೊಡ್ತಾರಂತ ಹೇಳಿದರು। ಹಾಗಾಗಿ ನಾವು ಟೆಂಪರರಿಯಾಗಿ ಅಲ್ಲಿಗೆ ಬೇರೆ ಯಾವುದೇ ವ್ಯವಸ್ಥೆ ಇರೋದಕ್ಕೆ ಶೀಟ್ ಹಾಕಿದ್ವಿ। ಇನ್ನಂದ್ರೆ ಇನ್ನು ಬಿಲ್ ಬಂದಿಲ್ಲ, ಇದಕ್ಕೆ ಎಷ್ಟು ಖರ್ಚಾಗಿದೆ? ಇಲ್ಲ ಇನ್ನು ಪೇಮೆಂಟ್ ಏನು ಮಾಡಿಲ್ಲ, ಇನ್ನು ಬರಬೇಕು। ಪೇಮೆಂಟ್ ಬರ್ಬೋದು, ನಿಮ್ಮ ಎಷ್ಟು ನಾವು ಪೇಮೆಂಟ್ ಯಾವ್ದು ಬಂದಿಲ್ಲ, ಪೇಮೆಂಟ್ ಬಂದ ಮೇಲೆ ನಾವು ಇಷ್ಟು ಖರ್ಚು ಆಯ್ತು ಹೆದ್ದಾರಿ ಜಾಗ ಅಂತ ತಿಳಿದ ನಂತರ ಕೂಡ ಇದಕ್ಕೆ ಖರ್ಚು ಮಾಡುವಂತ ಅಂದರೆ ನಮಗೆ ಬೇರೆ ತುರ್ತು ಇದರಲ್ಲಿ ನಾವು ಮಾಡಬೇಕಾಯ್ತು। ಅಂದರೆ ಫಿಶ್ ಮಾರ್ಕೆಟ್ನವರದ್ದು ನಿಮಗೆ ಹೇಗೂ ಗೊತ್ತು, ಗಲಾಟೆ ಬಂದಿತ್ತು, ಅವರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ। ಹಾಗಾಗಿ ಇಲ್ಲಿ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಕಟ್ಟಡವನ್ನೇ ನಾವು ಶೀಟ್ ಹಾಕಿದ್ದಷ್ಟು। ಈಗ ನೆಕ್ಸ್ಟ್ ಪಂಚಾಯತ್ ಮೀಟಿಂಗಲ್ಲಿ ಇರ್ತೇವೆ, ಹೀಗೆ ವಿಷಯ ಬಂದದ್ರ ಬಗ್ಗೆ ನೆಕ್ಸ್ಟ್ ಪಂಚಾಯತ್ ಬಾಡಿ ಹೇಗೆ ತೀರ್ಮಾನ ತಗೊಳ್ತದೆ। ಪಂಚಾಯತ್ ಬಾಡಿ ಮನೆಯಿಂದ ತಂದ ಹಣ ಅಲ್ಲ, ಸಾರ್ವಜನಿಕರ ಟ್ಯಾಕ್ಸ್ನ ಹಣ ಅಲ್ಲ ಇದು। ಅಕ್ರಮವಾಗಿ NH ಜಾಗದಲ್ಲಿ ಪಂಚಾಯತ್ ವತಿಯಿಂದ ಕಟ್ಬೋದಾ ಹೀಗೆ ಕಟ್ಟಡ? ಅಕ್ರಮವಾಗಿ ಅಂತ ಸಹ ಹೇಳಿಕೆ ಬರಲ್ಲ, ಯಾಕಂದ್ರೆ ಇದ್ದ ಕಟ್ಟಡವನ್ನೇ ನಾವು ಯಾರಿಗೆ ಈಗ ಮೀನು ಮಾರ್ತಿದ್ದಾರೆ ಅವರಿಗೆ ಹಾನಿ ಆಗೋದಕ್ಕೆ ನಾವು ಶೀಟ್ ಬಂದಿದೆ, ಯಾಕಂದ್ರೆ ಅದರ ಬಗ್ಗೆ ಗೊತ್ತಾಗಿ ಕಟ್ಟಿದ್ರೆ ಸರಿ। ಮಾರ್ಜಿನ್ ಆದ ನಂತರ ಅನಧಿಕೃತವಲ್ಲ, ಅಂದ್ರೆ ನಮ್ಗೆ ಬೇರೆ ವ್ಯವಸ್ಥೆ ಇಲ್ಲದಕ್ಕೆ ಅವರು NOC ಹೌದು। ಈಗ ನೀವು ಹೇಗೆಂದ್ರೆ ಗೊತ್ತಿದ್ದು ಕೂಡ ಪಂಚಾಯತ್ ಹಣ ಬಳಕೆ ಮಾಡಿದ್ದು ತಪ್ಪಲ್ವಾ ಅಂತ ಹೇಳಿ ನೋಡುವ, ನಾವು ಮೀಟಿಂಗ್ ಅಲ್ಲಿ ಇರ್ತೇವೆ ಇದ್ರ ಬಗ್ಗೆ। ಅಲ್ಲ, ಮೀಟಿಂಗ್ ಅಲ್ಲಿ ಹೇಳಿದ್ರು ಅದು ನೀವು ಏನಾದ್ರು ಮೀಟಿಂಗ್ ಅಲ್ಲಿ ಹೇಳಿದ್ರು ಕೂಡ ಬದಲಾವಣೆ ಆಗ್ತದ? ಹಣ ಖರ್ಚು ಮಾಡಿದ್ದಲ್ಲ, ಯಾವುದೇ ಅಧಿಕಾರಿ ಆಗಿರ್ಬೋದು, ನೀವು ಮೀಟಿಂಗ್ ಅಲ್ಲಿ ಇದ್ದವರದ್ದಾಗ್ಬೋದು, ಅವರದ್ದು ಏನಾದರೂ ಖಾತೆಯಿಂದ ಹಣ ಹೋಗ್ತದೆ, ಇದಕ್ಕೆ ಇಲ್ಲಲ್ಲ? ಅದೇ ನಾವೀಗ ಇದು ಕೂಡ ಮಾಡಿದ್ದು ಸಾರ್ವಜನಿಕರಿಗೋಸ್ಕರವೇ, ಯಾಕಂದ್ರೆ ನಿಮಗೂ ಗೊತ್ತುಂಟು ಮೀನುಗಾರರಿಗೆ ಎಲ್ಲೂ ಪ್ಲೇಸ್ ಇಲ್ಲ, ಮೀನುಗಾರರಿಗೆ ಅಲ್ಲಿ ಜಾಗ ಇಲ್ಲ ಕೂಡ ಅನಧಿಕೃತವಾಗಿ ಅಂದ್ರೆ ಇದ್ದ ಕಟ್ಟಡವನ್ನೇ ಅವರಿಗೆ ನಾಳೆ ಶೀಟ್ ಬೀಳ್ತದೆ ಅಂದ್ರೆ ನಾವು ತೆರವುಗೊಳಿಸಿ ನಾವು ಕೂಡ ರೆಡಿ, ಅವರಿಗೆ ನಾವು ಹೇಳಿದ್ದೇವೆ ತೆರವುಗೊಳಿಸಿ ಬೇರೆ ಕಡೆ ಶಿಫ್ಟ್ ಮಾಡ್ತೇವೆ।